ಕಾಲದಲ್ಲಿ ಏಕಮೇವಾಶ್ರಯವಾಗಿ ವೈಕುಂಠವತಿಯಾದ ನಾನು ನಿಮಗೆ ಕಾಣುವುದು ಇದು ಹೊಸದೇನೂ ಅಲ್ಲ. ಈ ತನಕ ಅನ್ಯಗತಿ ಇಲ್ಲದಂತಹ ಕಾಲದಲ್ಲಿ ದುರುಳ ರೂಪಟಳದಿಂದ ಸಂತ್ರಸ್ತರಾದಂತಹ ನೀವೆಲ್ಲರೂ ನನ್ನನ್ನೇ ಏಕಾಗ್ರ ಮಾನಸರಾಗಿ ಭಜಿಸಿದ್ದು ನಿಮಗೂ ಅನುಭವ, ನನಗೂ ಅನುಭವ. ಹಾಗೆ ಅಂತ ಈ ಬಾರಿ ಮಾತ್ರ ನೀವು ಮಾಡ್ತಾ ಇರುವಂತಹ ಕೃತ್ಯದ ಕುರಿತಾದಂತಹ ಒಂದು ಅವಲೋಕನವನ್ನು ನೀವೇ ಮಾಡಿದರೆ ಎಂತಹ ಸ್ಥಿತಿಯಲ್ಲಿ ನೀವು ಇಲ್ಲಿ ಬಂದು ಸೇರಿದ್ರಿ ಯೋಚಿಸಿ ನೋಡಿ. ಇನ್ನು 5 ವರ್ಷಗಳ ಬಾಲಕ ಹೌದಂತೆ ಏಕಾಗ್ರ ಮಾನಸಿಯಾಗಿ ಅವನೇ ನನ್ನನ್ನು ತಪಸ್ಸು ಮಾಡ್ತಾ ಇದ್ದಾನೆ ಎಂಬುದನ್ನು ಚೆನ್ನಾಗಿ ಬಲ್ಲಿರಿ ನೀವು. ಹೌದು ಹಾಗೆ ಅಂತ ನನ್ನನ್ನೇ ಭಕ್ತಿಯಿಂದ ದೋಷಗೊಳಿಸುವುದಕ್ಕೆ ಬಯಸಿದಂತಹ ಬಾಲನೊಬ್ಬನ ಮುಗ್ಧತೆಗೋ ತಪಸ್ಸಿಗೋ ನೀವು ಅದನ್ನೇ ವಿಘ್ನ ಅಂತ ತಿಳಿಯುತ್ತ ಶಕ್ತಿ ಮೀರಿ ಪ್ರಯತ್ನಿಸಲಿಲ್ಲ ಅದನ್ನು ಭಂಗಿಸುವುದಕ್ಕೆ. ಪ್ರಯತ್ನಿಸಿದ್ದೇವೆ, ನಮ್ಮ ಪ್ರಯತ್ನ ಯಾವುದು ಫಲಕಾರಿ ಆಗಲಿಲ್ಲ. ನಿಮ್ಮ ಪ್ರಯತ್ನವೇ ವಿಫಲವಾದ ಕಾಲದಲ್ಲಿ ಮತ್ತೆ ನನ್ನಲ್ಲೇ ದೂರಿಕೊಳ್ಳುವ ಈಗ ವಿವೇಕೋದಯ ಪೂರ್ವದಲ್ಲೇ ಆಗಿದ್ದಿದ್ದರೆ ನನ್ನ ಕುರಿತಾಗಿಯೇ ಮಾಡ್ತಾ ಇರುವ ತಪದ ತಾಪವೊಂದಲೇ ನೀವು ಸಂತ್ರಸ್ತರಹುದು ಅಂತ ಆದ್ರೆ ಆಗಲೇ ಇದನ್ನು ಮಾಡಬಹುದಾಗಿತ್ತಲ್ಲ. ಅವನಿಗೆ ಯಾಕೆ ಭಂಗವನ್ನು ಯಾಕೆ ತಪ್ಪಾಯಿತು ಅಂತ ಹೇಳಿದೆ ಗೊತ್ತಾ? ಅವ ಉಪಕ್ರಮಿಸಿದ ಬಗೆಯನ್ನು ಗಮನಿಸಿ ಅವನಿಗೆ ತನ್ನ ಊರಿನಲ್ಲಿ, ತನ್ನ ಮನೆಯಲ್ಲಿ, ತನ್ನ ತಂದೆಯ ಸನಿಹದಲ್ಲಿ ತಾನಪೇಕ್ಷಿಸಿದ ಸ್ಥಾನ ಸಿಕ್ಕಲಿಲ್ಲ. ಅದಕ್ಕೆ ತನ್ನ ಚಿಕ್ಕಮ್ಮನಾದಂತಹ ಒಬ್ಬಾಕೆಯಿಂದ ಒಂದು ಪ್ರಚೋದನೆಯನ್ನು ಒಳಗೊಂಡ ಹುಡುಗ ನಿನಗೆ ಪೀಠವೇ ಬೇಕು, ಸ್ಥಾನವೇ ಬೇಕು ಅಂತ ಹರಿಪ್ರೀತಿಯನ್ನು ಸಂಪಾದಿಸಬೇಕು. ಈ ಹೇಳಿಕೆಯನ್ನು ದೇವರೊಲುಮೆ ನಿನಗಿದ್ರೆ ಮಾತ್ರ ಸಿಗುತ್ತದೆ, ನಿನಗೆ ಸಿಕ್ಕುವುದಿಲ್ಲ ಎಂಬ ಹೇಳಿಕೆಯನ್ನು ಲೋಕದಲ್ಲಿ 1000 ಮಂದಿ ಹೇಳುತ್ತಾರೆ. ಹೇಳಿದವರೆಲ್ಲ ತಪಸ್ಸಿ ಪಡೆದುತ್ತಾರೆ ಇಲ್ಲವಲ್ಲ. ಈ ಬಾಲ ಏಕಾಗ್ರತೆಯಿಂದ ಮುಗ್ಧತೆಯಿಂದ ತಪಸ್ಸಿಗೆ ಹೊರಟ ದೇವರ್ಷಿಗಳಾದಂತಹ ನಾರದರ ಸಾನ್ನಿಧ್ಯ ಸಿಕ್ಕಿಸಿತು. ಅವರಿಂದ ಉಪದಿಷ್ಟವಾದಂತಹ ದ್ವಾದಶಾಕ್ಷರಿಯರನ್ನು ತನ್ನ ಪ್ರಾಣವಾಗಿಸಿಕೊಂಡ, ಶ್ವಾಸವಾಗಿಸಿಕೊಂಡ, ಹಸುವಿನಲ್ಲಿ ಆತ್ಮದಲ್ಲಿ ಅಂತರ್ಗತವಾಗಿಸಿಕೊಂಡು ಅದನ್ನೇ ಧ್ಯಾನಿಸುವುದಕ್ಕೆ ತೊಡಗಿದ. ನೀವು ಗಮನಿಸಿದ್ರೆ ಅವರು ತಪ ಮಾಡಿದ ವಿಧಾನವನ್ನು 3 ದಿನಕ್ಕೊಮ್ಮೆ ಮೂಲಾಹಾರಗಳನ್ನು ಸೇವಿಸ್ತಾ ಮುಂದುವರಿದಂತಹ ತಪಸ್ಸು ಕೆಲ ಮಾಸಗಳು ಕಳೆದ ಬಳಿಕ ಅದನ್ನು 6 ದಿನಕ್ಕೆ ವಿಸ್ತರಿಸಿದ. ಅವ ಕಂದಮೂಲಗಳನ್ನು ತಿನ್ನುತ್ತಾ ಇದ್ದವನು ಕೇವಲ ಬಿದ್ದ ಎಲೆಗಳನ್ನು ಅಥವಾ ಸಿಕ್ಕಿದಂತಹ ಅಲ್ಪ ಸ್ವಲ್ಪ ಜಲವನ್ನು ಸ್ವೀಕರಿಸ್ತಾ ಮುನ್ನಡೆದ. ಮತ್ತೆ ಕೆಲ ದಿನಗಳು, ಕೆಲ ವಾರಗಳು ಉಳಿದ ಬಳಿಕ ಕೇವಲ ಜಲಾಶನನಾದ, ಅಂದ್ರೆ ಕಂದಮೂಲಾಶನಾಗಿದ್ದವನು ಪರ್ಣಾಶನನಾಗಿ ಜಲಾಶನನಾಗಿ ಮತ್ತೆ 9 ದಿನಕ್ಕೊಮ್ಮೆ ಮಾತ್ರ ತನ್ನ ಶ್ವಾಸೋಚ್ಛ್ವಾಸದಲ್ಲಿ ನಿಯಂತ್ರಣವನ್ನು ಹೊಂದಿದ ಅವನು ಶ್ವಾಸವನ್ನು ತೆಗೆದು ಬಿಡುವುದಕ್ಕೆ ತೊಡಗಿದ. 9 ದಿನಗಳ ಕಾಲ ಒಬ್ಬಾತ ಸಾಮಾನ್ಯ ಶ್ವಾಸೋಚ್ಛ್ವಾಸವನ್ನು ನಿಯಂತ್ರಿಸಿ ಭೂತಲದಲ್ಲಿ ಇರ್ತಾನೆ ಅಂತ ಕಾಣ್ತದೆ ನಿಮಗೆ. ಈ ಹುಡುಗ ಇದ್ದಾನೆ ಅಂತ ಆದರೆ ರೇಚಕ, ಪೂರಕ, ಕುಂಭಕಾದಿ 3 ಪ್ರಾಣಾಯಾಮ ವಿಧಿಗಳಿಂದ ತನ್ನ ಶ್ವಾಸೋಚ್ಛ್ವಾಸವನ್ನೇ ನಿಯಂತ್ರಿಸಿದ. ಆ ಬಳಿಕ ಈಗಂತೂ ಅತ್ಯುಗ್ರ ಭಾವದಿಂದ ನಾನು ಒಂದು ಕಾಲಿನಲ್ಲಿ ನಿಂತು ಶ್ವಾಸೋಚ್ಛ್ವಾಸವನ್ನೇ ಭಗವದರ್ಪಿತವಾಗಿಸಿಕೊಂಡು ಶ್ವಾಸ ನಿಯಂತ್ರಣವನ್ನು ಸಂಪೂರ್ಣವಾಗಿ ಸಾಧಿಸಿ ಉಗ್ರ ನೆಲೆಯ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಹೌದು, ಯಾವ ಕಾರಣದಿಂದ ದ್ವಾದಶಾಕ್ಷರಿಯಿಂದ ಪ್ರತಿಪಾದ್ಯನಾದ ವಿಶ್ವಾತ್ಮನಾದ ನನ್ನನ್ನೇ ತನ್ನೊಳಗೆ ಸೇರಿಸಿಕೊಂಡು ಮಾಡಿದ ತಪಸ್ಸಾದ್ದರಿಂದ ಈ ವಿಶ್ವಾತ್ಮನನ್ನೇ ಒಳಗೆ ಸೇರಿಸಿಕೊಂಡು ಪ್ರಾಣಾಯಾಮವನ್ನು ನಿಯಂತ್ರಿಸಿದ ಏನಾಗುತ್ತದೆ ಹೇಳು? ವಿಶ್ವದ ಉಸಿರೇ ಕಟ್ಟಿ ಹೋಗುತ್ತದೆ. ಇದು ಬಂದ ದುಸ್ಥಿತಿ, ಅದರಿಂದ ಬಂದ ವಿಶ್ವಾತ್ಮನಲ್ಲೇ ದೂರಿಕೊಳ್ಳಬೇಕಾಗಿ ಮಾತ್ರ ಅಲ್ಲ, ಅವನಲ್ಲಿ ಹೋಗು ಅಂತ ಹೇಳುವುದಕ್ಕೆ ನೀವು ಬರಬೇಕಾಗಿಯೇ ಇಲ್ಲ. ಯಾಕೆ ಅಂತ Oh,
ಬರುವಾಗ ಅದಕ್ಕೆ ಸ್ಪಂದಿಸಿ ಹೋಗುವುದಕ್ಕೆ ಹಸುವಿಗೆ ಬೇರೆ ಯಾರದ್ದಾದ್ರೂ ಪ್ರಾರ್ಥನೆ ಅನಿವಾರ್ಯತೆ ಉಂಟು. ಪ್ರಾರ್ಥನೆಯೂ ಅದು ಕರೀತಾ ಇರುವುದು ತನ್ನನ್ನೇ ಅಂತ ಕರುಣ ಸಂಬಂಧವನ್ನು ಹೊಂದಿದಂತಹ ಹಸುವಿಗೆ ತಾನಾಗಿ ವೇದ್ಯವಾಗುತ್ತದೆ. ಗೋ ಎಂಬ ಶಬ್ದದಿಂದ ಪ್ರತಿಪಾದ್ಯವಾದ ಎಲ್ಲದಕ್ಕೂ ಅಧಿಪತಿಯಾದಂತಹ ನಾನು ಆ ನೆಲೆಯಿಂದ ಗೋಪಾಲ ಎಂಬ ನೆಲೆಯನ್ನು ಹೊಂದಿದವನು. ಗೋ ಅಂದ್ರೆ ವೇದಾಂತರು ಅರ್ಥ ಉಂಟು, ಭೂಮಿ ಅಂತಲೂ ಅರ್ಥ ಉಂಟು. ಗೋಜನ್ಯವಾದಂತಹ ಯಾವುದೇ ತತ್ವಸತ್ವ ವ್ಯಕ್ತಿಗಳಿಗೆ ಶಕ್ತಿಗಳಿಗೆ ಆಶ್ರಯವನ್ನು ನಾನೇ ಕೊಡುವವನಲ್ಲಿ ವೇದ ಪ್ರತಿಪಾದ್ಯನಾದಂತಹ ನನ್ನನ್ನು ಭೂಜಾತನಾದಂತಹ ಒಬ್ಬ ಬಾಲಕ ತನ್ನ ಮುಖ್ಯತೆಯನ್ನೇ ತಪವಾಗಿಸಿ ರಾಜಶಾಕ್ಷರಿಯ ಮೂಲಕ ಒಲುಮೆಯನ್ನು ಸಂಪಾದಿಸುವುದಕ್ಕೆ ಯತ್ನಿಸುವಾಗ ಸುರಪತಿಯಾದ ನೀನು ಬಂದು ಹೇಳಬೇಕಾಗಿರ್ಲಿಲ್ಲ. ಪ್ರಾಪ್ತಕಾಲ ಸನ್ನಿಹಿತವಾಗಿದೆ ಅಂತ ಸ್ಪಷ್ಟವಾದ ಮರುಕ್ಷಣದಲ್ಲಿ ನಾನಾಗಿ ಹೋಗ್ತಾ ಇದ್ದೆ, ಅವರನ್ನು ಆಧರಿಸ್ತಾ ಇದ್ದೆ, ಸಂತೈಸ್ತಾ ಇದ್ದೆ. ಲೋಕದ ಪಾಲಕನಾದಂತಹ ಕರ್ಮಾಧ್ಯಕ್ಷನಾದ ನನಗೆ ಲೋಕಕ್ಕೆ ಬಂದ ಸ್ಥಿತಿಗತಿಗಳ ಗತಿ ವಿಗತಿಗಳ ಚೆನ್ನಾದ ಪರಿಭಾವ ಉಂಟು. ಆದ್ದರಿಂದಲೇ ಇನ್ನು ಕಾಯುವುದು ಸರಿಯಲ್ಲ ಅಂತ ನಾನೇ ಹೊರಡುವ ಕಾಲದಲ್ಲಿ ಗತ್ಯಂತರ ಇಲ್ಲ ಅಂತ ನೀವು ಬಂದಿದ್ದೀರಿ. ಯಾವ ಚಿಂತೆಯೂ ಬೇಡ, ನಿಶ್ಚಿಂತನಾಗಿಯೇ ನಿನ್ನ ಪುರವನ್ನು ನೀ ಸೇರಿಕೋ. ಭೂತಲದಲ್ಲಿ ಉಗ್ರ ತಪಸ್ಸಿನಲ್ಲಿ ವ್ಯಸ್ತನಾದಂತಹ ಧ್ರುವ ಏರಿದ ಎತ್ತರ ಏನು ಅಂತ ತಪ ಮಾಡುವಾಗ ನಿಮಗೆ ತಿಳಿಯದಿದ್ದರೆ ನಾ ಹೋಗಿ ಅನುಗ್ರಹಿಸಿದಾಗಲಾದರೂ ತಿಳಿದಿ. ನಿಶ್ಚಿಂತರಾಗಿ ನಾನು ನೋಡಿಕೊಳ್ಳುತ್ತೇನೆ. ಪ್ರಾತಃ ಕಾಲವೇ ಸನ್ನಿಹಿತವಾಗಿದೆ ಅಂತ ಸ್ಪಷ್ಟವಾದ್ದರಿಂದಲೇ ಖಗವರೂಥನಾದಂತಹ ಗರುಡಧ್ವಜನಾದಂತಹ ನಾನು ಆ ಖಗವಾಹನನಾಗಿಯೇ ಧ್ರುವ ತಪಶ್ಚರ್ಯೆಯಲ್ಲಿ ನಿರತನಾದ ಆ ಮಧುವನದೆಡೆಗೆ ಸಾಗುತ್ತೇನೆ.